ಪೆರುವಾಯಿ ಮುಚ್ಚಿರ ಪದವು ಫಾತಿಮಾ ಮಾತೆಯ ದೇವಾಲಯದ ವತಿಯಿಂದ ಏಕತೆಗಾಗಿ ಇತರೆ ಧರ್ಮೀಯರೊಂದಿಗೆ ಸೌಹಾರ್ದ ಕ್ರಿಕೆಟ್ ಪಂದ್ಯಾಟ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕುಕ್ಕಾಜಿ ಶ್ರೀ ಕಾಳಿಕಾಂಬಾ ಆಂಜನೇಯ ಕ್ಷೇತ್ರದ ಧರ್ಮದರ್ಶಿ ಶ್ರೀ ಕೃಷ್ಣ ಗುರೂಜಿ ಅವರು ಎಲ್ಲ ಧರ್ಮಗಳು ಶಾಂತಿಯನ್ನು ಬಯಸುತ್ತದೆ, ಧರ್ಮವನ್ನು ಅರಿತು ಬಾಳಿದರೆ ಯಾವುದೇ ಸಮಸ್ಯೆ ಬರುವುದಿಲ್ಲ ಎಂದು ಹೇಳಿದರು. ಸಿಕ್ಕಿದಂತಹ ಈ ಕೊಡುಗೆಯನ್ನ ಒಂದೇ ಪಾಳುಗಳಾಗಿ ಯಾವುದೇ ವ್ಯತ್ಯಾಸಗಳು ಉಪಯೋಗಿಸಿಕೊಳ್ತೇವೋ ಅದೇ ರೀತಿ ನಾವು ಪರಸ್ಪರ ಆ ಭಗವಂತ ಕೊಟ್ಟಂಥ ವಸ್ತುಗಳು ಉಪಯೋಗಿಸುವಾಗೆ ತಾವೆಲ್ಲರೂ ಒಂದೇ ರೀತಿಯಲ್ಲಿ ಯಾವುದೇ ಮಾನಸಿಕವಾದಂತಹ ವೇದನೆಗಳು ಮಾನಸಿಕ ದೋಷಗಳಿಲ್ಲದೆ ಪರಸ್ಪರ ಅಣ್ಣ ತಮ್ಮಂದಿರಂತೆ ಬಾಳಬೇಕು. ಪೆರುವಾಯಿ ಜುಮಾ ಮಸೀದಿ ಖತೀಬು ಮೊಹಮ್ಮದ್ ಶರೀಫ್ ಮಥಾನಿ ಮಾತನಾಡಿ, ಮಾನವರಿಗಿಂತ ದೊಡ್ಡ ಧರ್ಮ ಇಲ್ಲಿಲ್ಲ, ಎಲ್ಲರನ್ನೂ ಒಗ್ಗೂಡಿಸುವ ಸಂವಿಧಾನ ಇಲ್ಲಿದೆ, ಅದನ್ನು ಗೌರವಿಸಿಕೊಂಡು ಅವುಗಳನ್ನು ಉಳಿಸುವ ಕಾರ್ಯ ನಡೆಯಬೇಕು. ನಾವೆಲ್ಲ ಒಗ್ಗಟ್ಟಿನಲ್ಲಿ ಇದ್ದಾಗ ಧರ್ಮ ಜಾತಿ ಹೆಸರಿನಲ್ಲಿ ವಿಷಬೀಜ ಬಿತ್ತುವ ಮೂಲಕ ಜನರನ್ನು ವಿಭಜಿಸುವ ತಂತ್ರ ಫಲಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು. ಗುರುತಿಸುವುದಕ್ಕಿಂತ ಭಾರತೀಯರೆಂದು ತಿಳಿಯಲು ಬಹಳಷ್ಟು ಉತ್ಸಾಹ ಭರಿತರಾಗಿದ್ದೇವೆ. ಮಾನವೆಂಬುದಕ್ಕಿಂತ ದೊಡ್ಡದಾದ ಧರ್ಮ ಇಲ್ಲಿಲ್ಲ. ಆದುದರಿಂದ ಧರ್ಮದ ಗಟ್ಟಿ ರೇಖೆ ಎಲ್ಲರನ್ನೂ ಒಂದಾಗಿಸುವ ಸಂವಿಧಾನವು ಜಾರಿಯಾಯಿತು. ಜಾತಿ ಧರ್ಮದ ವಿಷಬೀಜ ಬಿತ್ತಿ ವಿಭಜಿಸಲು ಯಾರಾದರೂ ಪ್ರಯತ್ನಿಸುವುದಾದರೆ ಖಂಡಿತವಾಗಿಯೂ ಅವರ ತಂತ್ರವು ಫಲಿಸದು. ಅಧ್ಯಕ್ಷತೆ ವಹಿಸಿದ್ದ ಪೆರುವಾಯಿ ಫಾತಿಮಾ ಮಾತೆಯ ದೇವಾಲಯದ ಧರ್ಮಗುರು ವಿಶಾಲ್ ಮೋನಿಸ್ ಮಾತನಾಡಿ, ಅಧಿಕಾರದ ದಾಹ ಎಲ್ಲ ಕಡೆ ಇದೆ, ಇದರಿಂದಾಗ ಜನರ ಮಧ್ಯೆ ಭಿನ್ನಾಭಿಪ್ರಾಯ ಉಂಟಾಗುತ್ತಿದೆ. ಅಧಿಕಾರ ಪಡೆಯುವ ಉದ್ದೇಶದಿಂದ ಜನರನ್ನು ವಿಭಾಗಿಸುವ ಕಾರ್ಯ ನಡೆಯುತ್ತಿದೆ. ಅವುಗಳನ್ನು ಧಿಕ್ಕರಿಸಿ ಸೌಹಾರ್ದತೆಯಿಂದ ಬದುಕಬೇಕು ಎಂದರು. ಅಧಿಕಾರ ಬೇಕು, ಅಭಿವೃದ್ಧಿ ಬೇಕು, ಆದರೆ ಜನರನ್ನು ವಿಭಾಗ ಮಾಡಬಾರ್ದು. ಜನರನ್ನು ಪಕ್ಷದ ಹೆಸರಲ್ಲಿ, ಜಾತಿಯ ಹೆಸರಲ್ಲಿ, ಪಾರ್ಟಿಯ ಹೆಸರಲ್ಲಿ ಅಥವಾ ಆರ್ಥಿಕ ರೀತಿಯ ಹೆಸರಲ್ಲಿ ವಿಭಾಗಿಸಬಾರದು. ಅದಕ್ಕಾಗಿ ನಾವು ಒಟ್ಟಾಗಿ ಕ್ರಿಕೆಟ್ ಆಡೋಣ, ಒಟ್ಟು ಸೇರಿ ಆಟ ಆಡೋಣ. ಅದರಿಂದ ನಾವು ಒಬ್ಬರನ್ನೊಬ್ಬರು ತಿಳಿಯೋಣ. ಅದರಿಂದ ಈ ಸಮಾಜ ವಿಭಾಗ ಆಗುವುದು ಬೇಡ, ಸಮಾಜ ಒಗ್ಗಟ್ಟಾಗಿ ಬಾಳಲಿ ಎಂಬ ಆಸೆಯಿಂದ ನಾವು ಇಂದು. ಈ ಸಂದರ್ಭ ಮಾಣಿಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜೇಶ್ ಕುಮಾರ್ ಬಾಳೆಕಲ್ಲು, ಅಳಿಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪದ್ಮನಾಭ ಪೂಜಾರಿ ಸಣ್ಣಗುತ್ತು, ಮಂಗಳೂರು ಯಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ನ ರಶೀದ್ ವಿಟ್ಲ ಶುಭ ಹಾರೈಸಿದರು. ಮಕ್ಕಳಿಂದ ಸ್ವಾಗತ ನೃತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಕರಗಳ ಮುಗಿಯುತ್ತ ಸುಸ್ವಾಗತ, ಆರತಿ ಬೆಳಗುತ್ತ ಸುಸ್ವಾಗತ, ನೆರೆದಿಯ ಗಣ್ಯ ಜನರಿಗೆ ಸ್ವಾಗತ ಕೋರುವಗಳಿಗೆ ಸ್ವಾಗತ, ಆತ್ಮೀಯ ಸ್ವಾಗತ. ಇನ್ನು ವಿಟ್ಲ ಪೊಲೀಸ್ ಠಾಣೆಯ ಪ್ರೊಫೆಷನರಿ ಎಸ್ಐ ವಿನೋದ್ ಕುಮಾರ್ ರೆಡ್ಡಿ, ಪೆರುವಾಯಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಲ್ಫ್ ಡಿಸೋಜಾ, ಚರ್ಚ್ ಪಾಲನಾ ಸಮಿತಿಯ ಉಪಾಧ್ಯಕ್ಷ ವಿನ್ಸೆಂಟ್ ಡಿಸೋಜಾ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.